ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ನಮ್ಮ ಟಿವಿ ಒಂದು ಪುನಃ ಅಣ್ಣನಕಲು ಅಕ್ಕನಕಲು ಅಜ್ಜಾಜಿನಕಲು ಆಮೆ ತೆಲದಕ್ಕಲು ಇಮೆ ತೆಲದಕ್ಕಲು ಬರಿ ತೆಲದಕ್ಕಲು ನಡು ತೆಲದಕ್ಕಲು ಉದ್ದದಕ್ಕಲು ಕುದ್ದದಕ್ಕಲು ಸಪುರದಕ್ಕಲು ತೋರ್ದಕ್ಕಲು ಅಕ್ಕಲು ಮುಕ್ಕಲು ನಿಗಲು ಮಾತೆರಲೊಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಒಂದೊಂದಲ್ಲ ನಿಂತಿರುವ ನಿಪುಣರೇ ಕುಳಿತಿರುವ ಕುಶಲರೇ ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ ಮಹಿಳೆಯರೇ ಇತ್ತ ಕಡೆ ಚಿತ್ತವಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಸೂಪರ್ ಸಿಂಗರ್ ಸೀಸನ್ 3, ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಸಹ ಪ್ರಾಯೋಜಕರು ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆ ಕ್ಯಾಲ್ಸಿಬೈಟ್ ಟೂತ್ ಬ್ರಷ್ ಆ್ಯಂಡ್ ಟೂತ್ ಪೇಸ್ಟ್, ಏನಪಯ ಯೂನಿವರ್ಸಿಟಿ ದೇರಳಕಟ್ಟೆ, ಅಮೃತ್ ನೋನಿ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಆಭರಣ ಜ್ಯುವೆಲ್ಲರ್ಸ್. ಈಗ ಮುಂದಿನ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಮುಂದಿನ ಸ್ಪರ್ಧಿ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಯಶವಂತ್ ಚಿತ್ರಾಪುರ. ಯಶವಂತ್ ಚಿತ್ರಾಪುರ ಅವರೇ, ಹಾಯ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಹುಷಾರಿಲ್ಲ ಸರ್, ಈರಂಚಲ್ಲರ್. ಹುಷಾರಿಲ್ಲದೆ ಸೌಖ್ಯ ಒಂಚೂರು. ಅರೆ ಕರೆಕ್ಟ್ ಗೊತ್ತಾಂಡಿ ಹುಷಾರಿದ್ದೀನಿ. ಇಜ್ಜಿ ಬೇರೆ ಭಾಷೆ ಬಳಸಿ ತುಳುಟೆ ಮಾತಾಡಿ ಹೆಂಗೆ ಹುಷಾರಿದ್ದೀನಿ ಆರು ಪೋಡಿಗೆ ನಾನು ಎನ್ನ ಇಂಗ್ಲೀಷ್ ಮೀನಿಪಿರ ಕೂಡ ಸ್ಟಾರ್ಟ್ ಮಾಡ್ತಂಡ ಅರೆಗೆ ನನ್ನ ಬಂಗಾಬಿಡು ಅಂಚಾರು ಕಾಡ್ದು ತೂತೇನೆ ನಾನು. ಓಕೆ, ಒಂದು ದಾದ ಮಂದೊಂದಲ್ಲ ಯಶವಂತರೇ ವರ್ಕ್ ಮಾಡ್ತಂದ್ರೆ ಹಾರ್ಬರ್ಡ್ ಅಂದೆ. ಓಕೆ, ಹೋಗು ಪದ ನೋಡೊಂದಲ್ಲಾರ ಒಂದೇ ಉಸಿರಂತೆ ಒಂದೇ ಉಸಿರು ಪನ್ನೀರ್ ರೆಡಿ ಆತರತೆ. ಹಾಂ ಸರ್. ಓಕೆ, ಜೋರಾದ ಕೈ ಚಪ್ಪಳ ಬೇಡ ಯಶವಂತ್ ಅನ್ನಗೆ. ಎಸ್, ಥ್ಯಾಂಕ್ ಯು. ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು, ಉಸಿರು ಕಟ್ಟಿ ಹಾಡುವೆ ಈ ಹಾಡು, ಈ ಉಸಿರು ನಿಂತರೆ ನಿನ್ಗೆ ನಷ್ಟ ನೋಡು. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನೀನೆ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆ ಏನು, ಒಳುಕಿನ್ನೇನು. ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ಓ ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಅಲ್ಲ ಇನ್ನು, ನೀನೇ ನಾನು ನಾನೇ ನೀನು. ಎತ್ತ ಎತ್ತೋ ಎಂತೋ ಬಂತು ಕಾಣೆ ನಾನು, ಒಂದೇ ಧೈರ್ಯ ಒಂದೇ ಹುರುಪು ಹಾಡೋ ಹಂಬಲ ತಂದೆ ನೀನು. ಕೋಟಿ ಕೋಗಿಲೆ ಒಂದೇ ಉಸಿರಿನಲ್ಲಿ, ಪ್ರೀತಿ ಮಾಡು ಪ್ರೀತಿಯ ಬೇಡು ಅಂದಿದೆ ಅಂದಿದೆ ಹಾಡಿದೆ ಹೆಣ್ಣಿದೆ. ಅಂತರಂಗದ ತಯ್ಯಾದ್ರಿ ಮಡಿಲಲ್ಲಿ ನೂರು ನವಿಲಾಗಿ ಹೃದಯ ಆದಿದೆ ಆದಿದೆ ಕಾಡಿದೆ ಕಾದಿದೆ ಕಾದಿದೆ ಪ್ರೀತಿಯು ನೀಡಲು ಒಂದೇ ಉಸಿರಲ್ಲಿ ನಿಂತಿದೆ ನಿಂತು. ಇಂದು ಪ್ರೀತಿಯು ಹಾಡಿದು ಪರ್ವದಿನ, ಇಂದು ಪ್ರೀತಿಯು ಹಾಡಿದ ಪರ್ವದಿನ, ಅದು ಕೇಳಲು ತಕ್ಕಿದ ಪುಣ್ಯ ದಿನ. ಅದು ಬೆಳಕಂತೆ ಮುಟ್ಟಲಾಗದಂತೆ, ಬೆಳದಿಂಗಳಂತೆ ಅಪಲಾಗದಂತೆ. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೆ ನಂದ ಪ್ರೀತಿಯ ಒಡತಿ. ಬ್ರಹ್ಮ ಬರಿ ಜಾಣ ಜಾಣ ನಾರಿಲಿಟ್ಟ ಪ್ರೀತಿ ಪ್ರಾಣ ನಾರಿ ನೀನೆ. ಪ್ರೀತಿಯ ರೂಪ ನೀನೆ ತಾನೇ ಹೃದಯದ ದೀಪ. ಹತ್ತಿಕೊಂಡಿತ್ತಮ್ಮ ನಮ್ಮ ಪ್ರೀತಿ ಜ್ಯೋತಿ,
ಗಾಳಿಯಲ್ಲ ಮಳೆಯೂ ಅಲ್ಲ, ಭೂಮಿ ಬಿರಿದರೂ ಆರೋದಿಲ್ಲ. ಒಂದೇ ದೀಪದಂತೆ ಇನ್ನು ನಾನು ನೀನು, ಎಣ್ಣೆ ದಾರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು? ಚಂದ ಮಾಮನೇ ನೋಡೋ ನಮ್ಮಿಬ್ಬರ, ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವವರಿಗೂ ಹೋಲಿಸು. ಚಂದ ಮಾಮನೇ ಕೇಳೋ ನಮ್ಮನೆಯ, ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು. ಆಗುವುದಾದರೆ ಹಿಂದೆ ಆಗಲಿ, ಆಗುವ ಮೊದಲೇ ಪ್ರಾಣ ಆ ಚಂದನ ಚಂದನ ಕಂಪಿನ ಕಂದನ ನಿನ್ನಿ ಉಸಿರಿನ ಕಸ್ತೂರಿ ಸಿಂಚ, ಕಂಪನ ಕಂಪನ ಇಂಪಿನ ಕಂಪನ ನಿನ್ನಿ ಮಾತಿನ ಅಮೃತ ಸಿಂಚ. ಗಾಯನ ಗಾಯನ ನಿನ್ನಿ ಪ್ರೀತಿಯ ಜೀವನ ಚೇತನ ಗಾಯನ ಗಾಯ ಅಯನಾಯನ ನಿನ್ನಿ ನೆರಳ್ ನನ್ನೀ ಜನ್ಮದ ಪ್ರೇಮಾಯ. ನಡೆ ಕಲ್ಲಿರಲಿ ಕಳು ಮುಳ್ಳಿರಲಿ, ಕಲ್ಲಿರಲಿ ಕಳು ಮುಳ್ಳಿರಲಿ, ನಡೆ ಮಳೆ ಇರಲಿ ಮಳೆ ಬಿಸಿಲಿರಲಿ, ಪ್ರೇಮಾಯನಕ್ಕೆ ನಿನ್ನ ನೆರಳಿರಲಿ, ಧನುಮಾಯನಕ್ಕೆ ನಿನ್ನ ಸೊಡರಿರಲಿ. ಭಯವಿಲ್ಲ ಇನ್ನು ಭಯವಿಲ್ಲ, ನನ್ನ ನಿರ್ಧಾರ ಇನ್ನು ನನ್ನದಲ್ಲ. ನನ್ನ ಎದೆಯಲ್ಲೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ, ಪ್ರೀತಿ ಎಂದರೇನು ಅಂದ ಹೇಳಿ ತಾನೇ ಉತ್ತರ ತಂದ. ಸ್ವಚ್ಛ ಬೀಳು ಪಂತೆ ಇನ್ನು ನಾನು ನೀನು, ಏಳು ಬಣ್ಣ ಸೇರಿ ಏಳು ಪಾದ ಹಾಗೆ ನಾನು ನೀನು, ಒಂದೇ ಹಾಡಂತೆ ಇನ್ನು ನಾನು ನೀನು. ಏಳು ಭಾವ ಕೂಡಿಕೊಂಡು ಬಾಡಿನಂತೆ ನಾನು ನೀನು. ಚಂದ ಮಾಮನೇ ನೋಡೋ ನಮ್ಮಿಬ್ಬರ, ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವವರಿಗೂ ಹೋಲಿಸು. ಚಂದ ಮಾಮನೇ ಕೇಳೋ ನಮ್ಮನೆಯ, ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು. ಆಗುವುದಾದರೆ ಹಿಂದೆ ಆಗಲಿ, ಆಗುವ ಮೊದಲೇ ಪ್ರಾಣ ಹೋಗದು. ಓ ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೇನು, ನೀನೇ ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು? ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರನನ್ನು ಚಂದಿರನೆನ್ನಲು ಅಂಜಿಕೇನು ಒಳುಕಿನ್ನೇನು? ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ, ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ. ಥ್ಯಾಂಕ್ ಯು ಸರ್. ಯಶವಂತ್ ಚಿತ್ರಾಪುರ ಒಂದೇ ಉಸಿರಲ್ಲಿ ಹಾಡಿದ್ದೀರಾ? ಓಕೆ, ಡೈರೆಕ್ಟಾಗಿ ಜಡ್ಜ್ಮೆಂಟ್ ಯಾವ ಥರ ಇದೆ? ಬಿಸಿ ಬಿಸಿ ಬೆಚ್ಚ ಬೆಚ್ಚ ಪುಡಿಗೆ ಓಲಕ್ಕೆ ಏನಾಗದೆ ಬೆಚ್ಚ ಬೆಚ್ಚಗೆನ್ಗ ಗುರುವನ್ನ ನನ್ನ ಉಸಿರು ಎಂಚೆ ಇತ್ತು ನಾನು. ಯಶವಂತ್, ಹಾಯ್ ಸರ್. ಇದು ಫಸ್ಟ್ ಟೈಮ್ ಮಾಡೋದಾ? ಹಾಂ ಸರ್. ಪ್ರಾಕ್ಟೀಸ್ ಸಿಸ್ಟಮ್ ಏನೋ ಮಾಡ್ತಾ ಇದೆ? 2 days. ಓಕೆ. ಈ ಸಾಂಗ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು? ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ. ಈಗ ಈ ಸಾಂಗ್ ಇದು ಬೇಸ್ ಏನು ಆ್ಯಕ್ಚುಲಿ, ಏನು ವಾಟ್ ಈಸ್ ದ ಬೇಸ್ ಆಫ್ ದ ಸಾಂಗ್? ಬ್ರೆತ್ ಮ್ಯಾನೇಜ್ಮೆಂಟ್. ಬ್ರೆತ್ ಮ್ಯಾನೇಜ್ಮೆಂಟ್ ಮಾಡಿದ್ರಾ? ಸ್ವಲ್ಪ 3 ಬಾರು 2 ಬಾರಿಗೆ ಬ್ರೆತ್ ತಕ್ಕತ್ತ ಇದ್ರಲ್ಲ. ಹೇಳಿ ಕೋಗಿಲೆ ನನ್ನ ಉಸಿರಿನಲ್ಲಿ ಅನ್ನ, 2 ಬಾರಿಗೆ ಬ್ರೆತ್ ತಗೋತೀರಿ. ಅಟ್ಲೀಸ್ಟ್ ಒಂದು ಅಟ್ಲೀಸ್ಟ್ ಒಂದು 8 ಬಾರು ಅಥವಾ ಒಂದು 16 ಬಾರು ಆ ಟ್ರೈ ಬೇಕು ಆ್ಯಕ್ಚುಲಿ. ವೆನ್ ಯು ಆರ್ ಟ್ರೈಂಗ್ ದಿಸ್ ಸಾಂಗ್, ಆ ಪ್ರಯತ್ನ ಬೇಕದು. ಅವ್ರು ಫುಲ್ ಹಾಡಿದ್ದಾರೆ, ಅವರು ಈವನ್ ಸಿಂಗರ್ಸ್ ಹಾಡುವಾಗಲೂ ಟೆಕ್ನಿಕಲಿ ಪಾಸಿಬಲ್ ಇದೆ ಇದು. ಆಮೇಲೆ ಎಲ್ಲ ಟೇಲ್ಸನ್ನು ಕಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಲೈನ್ ಇದೆ ಟೇಲ್ಸ್ ಕಟ್ ಮಾಡ್ತಾರೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಈ ಕಾನ್ಸೆಪ್ಟ್ ಆಫ್ ದ ಸಾಂಗ್ ನೀವು ಕಾನ್ಸೆಪ್ಟೇ ತೆಗೆದುಬಿಟ್ಟಿದ್ದೀರಾ. ಈಗ ಒಂದು ಕಾನ್ಸೆಪ್ಟ್ ಅಂದರೆ ಈ ಸಾಂಗನ್ನು ಬ್ರೆತ್ ಇಲ್ಲದೆ ಇರೋ ಥರನ ಹಾಡಬೇಕು ಅಂತ. ಇದು ಆ್ಯಕ್ಚುಲಿ ಬೇಸಸ್ ಶಂಕರ್ ಮಹಾದೇವನೊಂದು ಬ್ರೆತ್ಲೆಸ್ ಸಾಂಗ್ ಮಾಡಿದ್ರು, ಅದು ತುಂಬ ಹಿಟ್ ಆಗಿತ್ತು. ಅದೇ ಟೈಮಲ್ಲಿ ಇದನ್ನು ಹಬ್ಬ ಚಿತ್ರಕ್ಕೆ ಹಂಸ್ಲೇಖ ಅವರು ಸೇಮ್ ಕಾನ್ಸೆಪ್ಟ್ ತಗೊಂಡ್ರು. ಬಟ್ ಇದಕ್ಕಿಂತ ಮುಂಚೆ ಕೇಳಡಿ ಕಣ್ಮಣಿಯಲ್ಲಿ SP ಸರ್ ಈ ಪ್ರಯತ್ನ ಮಾಡಿದರು, ಇಳರಾಜ ಅವರು. ಇದು ಆ್ಯಕ್ಚುಲಿ ಅಷ್ಟು ಪಾಪ್ಯುಲರ್ ಆಗಿಲ್ಲ, ಪಾಪ್ಯುಲರ್ ಆಗಿದ್ದು ಶಂಕರ್ ಮಹಾದೇವನದು ಬ್ರೆತ್ಲೆಸ್ ಸಾಂಗ್. ಸೊ ಅದರ ನಂತರ ಬಟ್ ಬೇಸ್ ನಾನು ಹೇಳೋದು ಇದಕ್ಕೆ, ಕೇಳಿದ ತಕ್ಷಣ ಪ್ರಾಕ್ಟೀಸ್ ಏನಕ್ಕೆ ಮಾಡಿದ್ದು ಕೇಳಿದ ಅದಕ್ಕೆ ನಾನು ಪ್ರಾಕ್ಟೀಸ್ ಏನಕ್ಕೆ ಮಾಡ್ತಾರೆ ಹೇಳಿ?
ಕಂಟ್ರೋಲ್ ಸಿಗ್ಲಿಕ್ಕೆ ಏನು ಕಂಟ್ರೋಲು? ಬ್ರೆತ್ ಮ್ಯಾನೇಜ್ಮೆಂಟ್, ವಾಯ್ಸ್ ಕಂಟ್ರೋಲ್. ಒಂದು ಹಾಡು ಕಲಿಯೋದು ಬೇಸಿಕಲಿ ಹಾಡು ಆದ ನಂತರ ಬ್ರೆತ್ ಎಲ್ಲಿ ತಗೋಬೇಕಂತ ನಾವು ಮಾರ್ಕ್ ಮಾಡಬೇಕು. ನೀವು ಮಾರ್ಕ್ ಯಾವುದೂ ಮಾಡಿಲ್ಲ, ಎಲ್ಲಿ ಖುಷಿ ಬಂದ ಬಲ್ಲಿಗೆ ಬ್ರೇಕ್ ತಗೋತಾ ಇದ್ರಿ. ಸೊ ಆ್ಯಕ್ಚುಲಿ ಏನಾಗುತ್ತೆ, ದ ಹೋಲ್ ಕಾನ್ಸೆಪ್ಟ್ ಆಫ್ ದ ಸಾಂಗ್ ಹೋಯಿತು, ಒಂದೇ ಉಸಿರಿನಲ್ಲಿ ಅನ್ನೋದು ಹೋಯಿತು. ಅಂದರೆ ಟೂ ಬಾರ್ಸಿಗೆ ನನಗೆ ಅದು ವಿಚಿತ್ರ ಅನಿಸ್ತಾ ಇತ್ತು. ನಾರ್ಮಲ್ ಸಾಂಗಲ್ಲಿ, ನಾರ್ಮಲ್ ಸಿಂಗರ್ಸಲ್ಲಿ ನಾರ್ಮಲ್ ಸಾಂಗ್ಗೆ ಅಷ್ಟು ಬ್ರೆತ್ ತಗೊಳ್ಳಲ್ಲ. ಬ್ರೆತ್ ತಗೊಳ್ಳೋದು ವಾಸ್ ದ ಹೈಲೈಟ್ ಆಫ್ ದ ಸಾಂಗ್ ಇದರಲ್ಲಿ. ಅಂದರೆ ಟೋಟಲ್ ನೆಗೆಟಿವ್ ಅಂತ ಆಯಿತು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎ ಲಿಟಲ್ ಮೋರ್. ಸಿಂಗಿಂಗ್ ಓಕೆ, ಒಂದು ಲೆವೆಲ್ ಇತ್ತು, ಬಟ್ ಯಾವತ್ತು ಟೇಲ್ಸ್ ಇದೆ. ನೀವು ಆ ರಾಜೇಶ್ ಅತ್ಯುತ್ತಮವಾಗಿ ತುಂಬ ಚೆನ್ನಾಗಿ ಆಡಿದ್ದೇನೆ. ಅದು ಫುಲ್ ಹೋಗ್ತಾ ಇರುತ್ತೆ, ಆ ಲೋ ಅಲೆ 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 ಹೋಗ್ತಾ ಇರುತ್ತೆ. ಬ್ರೆತ್ ತಗೊಳಕ್ಕೆ ಜಾಗ ಡೆಫಿನೆಟ್ ಆಗಿದೆ, ಎಲ್ಲಿ ಬೇಕಾ ತಗೋಬೋದು, ಬಟ್ ಟೇಲ್ಸ್ ಕಟ್ ಆಗ್ತಾ ಇತ್ತು. ನನಗೆ ತುಂಬ ಅದು ಸಾಂಗಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಅನಿಸ್ತಾ ಇತ್ತು. ದಟ್ಸ್ ವಾಟ್ ಐ ಫೆಲ್ಟ್. ಲೆಟ್ಸ್ ಆಸ್ಕ್ ದ ಅದರ್ ಜಡ್ಜಸ್. ಓಕೆ, ರೈಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ರಾಜಗೋಪಾಲ್ ಸರ್. ಯಶ್ವಂತ್, ನಾನೇನು ಹೇಳ್ಬೋದು ಅಂದರೆ ಇಟ್ ವಾಸ್ ಅ ಗುಡ್ ಟ್ರೈ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಇಲ್ಲಿ ನಾವು ಟ್ರೈಗೆ ಮಾರ್ಕ್ಸ್ ಕೊಡ್ಲಿಕ್ಕಾಗೋದಿಲ್ಲ, ಔಟ್ಪುಟ್ಟಿಗೆ ಮಾರ್ಕ್ಸ್ ಕೊಡ್ತೇವೆ. ಓಕೆ, ಟಫ್ ಸಾಂಗ್ ಟ್ರೈ ಮಾಡ್ತೇವೆ ಮಾರೆ, ಬರೀ ಟಫ್ ಕೊರಡ ಹಾಕೊಂಡು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಒನ್ ಥಿಂಗ್, ಟಫ್ ಸಾಂಗ್ ಅದೇ ಹೇಳಿದ್ನಲ್ಲ, ಯು ಟ್ರೈಡ್ ಅ ಲಾಟ್. ನೀವು ಔಟ್ಪುಟ್ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀರಾ, ಬಟ್ ಅದು ಆ ಔಟ್ಪುಟ್ ಬರಲಿಲ್ಲ. ಗುರುಜಿ ಹೇಳಿದಾಗೆ ಲೈನ್ ಎಂಡಿಗೆ ಆ ಟೈಲ್ಸ್ ಇದೆಯಲ್ಲ, ಅದು ಕಟ್ ಆಗ್ತಿತ್ತು, ಅಲ್ಲಿ ಸಾಂಗ್ ನೋಟ್ಗಳೆಲ್ಲ ಮಿಸ್ ಆಗ್ತಿತ್ತು, ಪಿಚ್ಚಿಂಗ್. ಆಮೇಲೆ ನೆಕ್ಸ್ಟ್ ಟೇಕ್ ಓವರ್, ಅದು ಫಿಮೇಲ್ ಪಾರ್ಟ್. ನೀವು ಅದನ್ನು ಕಂಟಿನ್ಯೂ ಮಾಡಿ ಟ್ರೈ ಮಾಡಿದ್ದೀರಿ, ಯಾವ ಟ್ರೈಡ್ ಅ ಲಾಟ್. ಆಮೇಲೆ ಗ್ರೂವಲ್ಲಿ ಇರ್ತಿರಲಿಲ್ಲ, ನೀವು 1 ಮಿಲಿ ಇದರಷ್ಟು ಮುಂದೆ ಹೋಗ್ತೀರಿ ಫಾಸ್ಟ್. ಎಲ್ಲ ಮ್ಯೂಸಿಕ್ ಎಲ್ಲ ಹಿಂದ್ಗಡೆ ಬರ್ತಾಯಿತ್ತು. ಯಾವ ಟು ಬಿ ಆನ್ ದ ಗ್ರೂವ್, ಎಕ್ಸಾಕ್ಟ್ ಗ್ರೂವ್ ಅಲ್ಲಿ ಇರಬೇಕು, ಬಾರಲ್ಲಿ. ನಿಮ್ಮ ಸಿಂಗಿಂಗ್ ಥ್ರೂ ಔಟ್ ದ ಸಾಂಗ್ ಇಟ್ ವಾಸ್ ನಾಟ್ ಆನ್ ದ ಗ್ರೂವ್. ಓಕೆ, ಆ್ಯಂಡ್ ಅದೇ ಪಿಚ್ಚಿಂಗ್, ಬ್ರೆತ್ ಮ್ಯಾನೇಜ್ಮೆಂಟ್, ಅದು ಈ ಸಾಂಗಲ್ಲಿ ಇಟ್ಸ್ ಅ ಮೇನ್ ಪಾರ್ಟ್ ದಟ್ ವಾಸ್ ಲ್ಯಾಕಿಂಗ್. ಸೊ ವಾಟ್ ವಿ ಕ್ಯಾನ್ ಸೇ ಇಸ್ ಯು ಹ್ಯಾವ್ ಟ್ರೈಡ್ ಅ ಲಾಟ್, ಬಟ್ ಯು ಹ್ಯಾವ್ ನಾಟ್ ಸಕ್ಸೀಡ್ ಇನ್ ದಿಸ್ ಅಂತ ಹೇಳ್ಬೋದು. ವಿಲ್ ಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿ ಮನೋಹರ್ ಸರ್. ಅರ್ಧ ಕತೆ. ಹಾಂ ಸರ್. ಇವರೆಲ್ಲ ಹೇಳಿರುವ ಸಲಹೆಗಳನ್ನು ಚಾಚು ತಪ್ಪದೆ ಪಾಲಿಸಿದರೆ ಒಳ್ಳೆ ಧ್ವನಿ ಇದೆ ನಿನಗೆ. ಆ ಧ್ವನಿ, ಒಳ್ಳೆ ಧ್ವನಿ ಸಿಗೋದು ಭಾಳ ಕಷ್ಟ. ಅಂಥದ್ರಲ್ಲಿ ವಾಯ್ಸ್ ಚೆನ್ನಾಗಿದೆ, ಪ್ರಾಕ್ಟೀಸ್ ಬೇಕು. ಈ 3 ಮಂದಿ ಹೇಳಿರುವಂಥ ಸಲಹೆಗಳನ್ನು ಚಾಚು ತಪ್ಪದೆ ಪ್ರಾಕ್ಟೀಸ್ ಮಾಡೋಣ. ಆಯ್ತು ಸರ್. ಒಳ್ಳೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಕಡೆಯದಾಗಿ ಮಣಿ ಸರ್. ಯಶ್ವಂತ್, ಹಾಯ್ ಸರ್. ಹಾಯ್. ಫಸ್ಟ್ ಕೇಳಿದಾಗ ಏನೋ ಒಂದು ಭರವಸೆ ಮೂಡಿಸ್ತು ವಾಯ್ಸು, ಬಟ್ ಹೋದಂಗೆ ಯಾಕಪ್ಪ ಈ ಸಾಂಗ್ ಅಂತ ತೊಗೊಂಡೆ ನೀನು ಅಂತ ಆಯ್ತು. ಅಂದರೆ ಬೇಜಾರಾಯ್ತು ನನಗೆ ನಿನ್ನ ನೋಡಿ. ಇರೋ ಒಂದು ಸಾಂಗನ್ನು ಇವಾಗ ನೀನು ಅದು ತಪ್ಪಾದ ಆನ್ಸರ್ ಕೊಟ್ಟೆ. ನೀನು ಯು ವಾಂಟೆಡ್ ಟು ಪ್ರೂವ್ ಚಾಲೆಂಜಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಇರೋದನ್ನು ಕಳ್ಕೊಂಬಿಟ್ಟೆ ನೀನು, ನಿಜವಾಗ್ಲೂ ಹೇಳ್ತೀನಿ. ಸೊ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್ ಕಂದ. ಓಕೆ, ಬ್ರೆತ್ಲೆಸ್ ಅನ್ನೋ ಸಾಂಗಿಂದ ಗುರೂಜಿ ಹೇಳ್ದಂಗೆ ನೀನು ಕಾನ್ಸೆಪ್ಟಲ್ಲೇ ಇದು ಮಾಡಿದೆ. ನಾರ್ಮಲ್ ಹೈ ಲೆವೆಲ್ ಪ್ರೊಫೆಷನಲ್ ಸಿಂಗರ್ಸಿಗೆ ಈ ಥರ ಸಾಂಗ್ಗಳನ್ನು ಹಾಡೋದು ತುಂಬ ಕಷ್ಟ. ನಿನ್ನ ವಾಯ್ಸನ್ನು ಈ ವೇದಿಕೆಯಲ್ಲಿ 100,000 ಜನರಿಗೆ, ಲಕ್ಷಾಂತರ ಜನರಿಗೆ ನೀನು ತಲುಪಿಸಬೇಕು. ನಾಟ್ ಟು ಪ್ರೂವ್ ಯುವರ್ ಸೆಲ್ಫ್ ಅವರ ನಾಟ್ ಚಾಲೆಂಜ್ ಇದೆ. ನನ್ನ 2 ದಿನದಲ್ಲಿ ಈ ಸಾಂಗನ್ನು ಹಾಡೋದು ತುಂಬ ಕಷ್ಟ ಯಾರಿಗಾದರೂ ಸರಿ. ಹಾಗಾಗಿ ಸಿಂಪಲಾದ ಸಾಂಗನ್ನು ತಗೊಳ್ಳಿ, ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನಮಗೂ ಸ್ವಲ್ಪ ಇದಾಗತ್ತೆ, ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಆಯಿತು ನನಗೆ. ಆಮೇಲೆ ಹೋದಾಗೆ ಆ ಸಾಹಿತ್ಯನೇ ನಿನಗೆ ಹಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಆ ಸಾಂಗಿದ್ದು ಟೆಂಪೋ ಜೊತೆ ಯು ಹ್ಯಾವ್ ಟು ಕೀಪ್ ಅಪ್ ಯುವರ್ ಸೆಲ್ಫ್. ಹಾಗಾಗಿ ನಾವೆಲ್ಲ ಇವ್ರಿಗೆಲ್ಲ ಹೇಳ್ದಂಗೆ ಡೋಂಟ್ ಸೆಲೆಕ್ಟ್ ಸಚ್ ಟಫ್ ಸಾಂಗ್ಸ್. ಓಕೆನಾ? ಚೆನ್ನಾಗಿರೋ ವಾಯ್ಸ್ ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ಇದು ಮಾಡ್ಕೊ. ಆ್ಯಂಡ್ ಎವ್ರಿ ಪಾಯಿಂಟ್ ಕೌಂಟ್ಸ್ ಫ್ರಮ್ ನೌ. ಓಕೆ, ಗುಡ್ ಲಕ್ ಟು ಯು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಜಡ್ಜಸ್ಗಳ ಎಲ್ಲ ಒಪಿನಿಯನ್ನು, ತೀರ್ಪು ಎಲ್ಲ ಕೇಳಿದರೆ ಹೇಗನ್ನಿಸ್ತು? ಅವ್ರು ಹೇಳಿದೆಲ್ಲ ಪಾಯಿಂಟನ್ನು ಮೇಲೆ ಸರಿ ಮಾಡಿಕೊಂಡು ನೆಕ್ಸ್ಟ್ ಪ್ರಿಪೇರ್ ಆಗ್ತಾರೆ. ಎಸ್, ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ. ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು ಶುಭದಾ ಆರ್ ಪ್ರಕಾಶ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಯ್ ಶುಭದಾ. Hi sir. ಹೌ ಆರ್ ಯು? Fine. ಯು ಆರ್ ಫ್ರಮ್? I'm from Sulya. ಸುಳ್ಯದ್ದು ಬರ್ತಾನೆ.
ಅಂದ ಓವದ್ಯ ಅನ್ಪಾರಿತ್ತೆ ತಾರಕ್ ತಾರಕ್ ಫಿಲ್ಮ್ ಸಾಂಗ್ ಅಂದೆ. ಓಕೆ, ರೆಡಿ ಆತಾರತ್ತೆ? ಶುರು ಮಲ್ಪಗತ್ತೆ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತಾರಕ ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ್ನ ಹಿಂದೆ, ಇಂಜಿನಂತೆ ನೀ ಮುಂದೆ, ಬೋಗಿಯಾಗಿ ನಾ ಹಿಂದೆ, ಬರುವೆನು ನೀ ನನ್ನ ಒಬ್ಬತನಕ. ತಾರಕ ತಾರಕ. Hey lady, I'm gonna sing my tune set. My beats and groove take you to another world. Tap your feet, oh dance like a bird. Swing, swing, take it, ta 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 ta. ಮನಸ್ಸಿಗೆ ಗಾಯ ಮಾಡಬೇಡ, ನೀನು ಬಾರೆ ಹಠಕಾರ, ನಾನು ಕೂಡ ನಿನ್ನ ತರ, ನೀನು ಮನವತಾರ. ನಾ ಕೇಳಿದೆ ಒಂದು ಬರ, ನೀಡದೆ ಹೋದರೆ ತಾರಕ ಸರಿಯೇ. ತಾರಕ ತಾರಕ. Everybody time to party now. Yo, yo, move your body, come on, show me how. Show me how, yeah. ಹೆಣ್ಣು ಮನಸ್ಸು ಇಟ್ಟ ಮೇಲೆ ಅದು ಎತ್ತೋರಾದ್ರೂ ಅಷ್ಟೇ ತಾನೇ. ಆ ವಿಶ್ವಾಮಿತ್ರ ಮೇನಗೆ ಸೋತ ಸ್ಟೋರಿ ಮರಿಬೇಡ. ಯೋತಿ ನೋಡು ಮಾರಾಯ, ಬೇಕಾಗಿದೆ ನಿನ್ನ ದಯ. ನೋಡು ನೋಡು ನನ್ನ ಪ್ರಾಯ, ಕಾಯುತ್ತೇನೆ ನಿಂಗೆ ಪ್ರಿಯ. ಸುಮ್ಮನೆ ಯಾತಗೆ ತಾರಕ ಬಿಂಕ. ತಾರಕ Swing it, take it out. ತಿಳಿದಿದೆ ನಿನ್ನ ಜಾತಕ. Back in the beat, shake it. ಸೂಜಿ ಹಾಗೆ ನೀ ಮುಂದೆ, ದಾರ ನಾನು ನಿನ್ನ ಹಿಂದೆ, ಇಂಜಿನಂತೆ ನೀ ಮುಂದೆ, ಬೋಗಿಯಾಗಿ ನಾ ಹಿಂದೆ, ಬರುವೆನು ನೀ ನನ್ನ ಒಬ್ಬತನಕ. ತಾರಕ. ವಾವ್, ತಾರಕ. ನಿಮ್ಮ ಮನೇಲಿ ಜೋರ ಪಾಪನ? ನಾರ್ಮಲ್ ಹೀಗೆ ಸ್ವಲ್ಪ ಜೋರು ಸ್ವಲ್ಪ ಪಾಪ. ತಾಯಿಗೆ ಬೈತೀರಾ? ಇಲ್ಲ, ತಂದೆಗೆ ಮನೆಯಲ್ಲಿ ಯಾರಿಗೂ ಬೈಯೋದಿಲ್ಲ, ಅಷ್ಟು ಪಾಪ. ತಮ್ಮನಿಗೆ ಬೈದ್ರೆ ರಿಸ್ಕ್ ಇಲ್ಲ, ಅದಕ್ಕೆ ಅಷ್ಟು ಜೋರಾಗಿ ಬೈದರೆ ನನಗೆ ಅಲ್ಲಿಗೂ ಭಯ ಆಯಿತು. ಭಾಳ ಅದ್ಭುತವಾಗಿ ಖುಷಿ ಆಯಿತು ನಿಮಗೆ ವಾಯ್ಸ್ ಕೇಳುವಾಗ. ನಾನು ಹೇಳುವಂಥದ್ದು ತಪ್ಪು, ಆದರೆ ಏನು ಹೇಳೋದು. ಓಕೆ, ಈಗ ಡೈರೆಕ್ಟಾಗಿ ನಾವು ಜಡ್ಜಸ್ ಹತ್ರ ಕೇಳೋಣ. ಮಣಿಕಾಂತ್ ಕದ್ರಿ ಸರ್. ಶುಭದ್ರಾ, ಹಾಯ್. ಹಲೋ ಸರ್. ಯಾಕೆ ಈ ಸಾಂಗು ಅಗೇನ್? ಇಷ್ಟ ಆಯಿತು ಸರ್. ಹಾಗೆ ಯಾವ ರಾಗ ಈ ಸಾಂಗು? ಎನಿ ಐಡಿಯಾ? ಕಂಪೋಸರ್? ಅರ್ಜುನ್ ಜನ್ಯ. ಸಿಂಧು ಭೈರವಿಯಲ್ಲಿ ಮಾಡಿದ್ದಾರೆ ಇದನ್ನು. ಬಟ್ ದಿಸ್ ಇಸ್ ಮೋರ್ ಆಫ್ ಅ ಟೆಕ್ನಿಕಲ್ ಸಾಂಗ್ ನನಗೆ. ಅದು ಅಂದರೆ ಐ ಡೋಂಟ್ ನೋ ಇಫ್ ದಿಸ್ ಕುಡ್ ಬಿ ಅಪ್ರೋಚ್ಡ್ ಫಾರ್ ಅ ಕಾಂಪಿಟೇಷನ್ ಅಂತಂದರೆ ಬ್ಯೂಟಿಫುಲ್ ಕಾಂಪೋಸಿಷನ್. ಬಟ್ ನನಗೆ ಥ್ರೂ ಔಟ್ ವಾಯ್ಸ್ ತುಂಬ ಸ್ಕ್ರೀಮಿಂಗ್ ಥರ ಅನಿಸ್ತು ನನಗೆ. ಅಂದರೆ ಔಟ್ ಆಫ್ ಕಂಟ್ರೋಲ್. ಅಂದರೆ ಯು ಆರ್ ಎಂಜಾಯಿಂಗ್, ಯು ಹ್ಯಾವ್ ಅ ವೆರಿ ಗುಡ್ ವಾಯ್ಸ್, ಟೆಕ್ಸ್ಚರ್, ಟೋನ್, ಟಿಂಬರ್ ಎಲ್ಲ ಚೆನ್ನಾಗಿದೆ, ಅಂದರೆ ಥಿಕ್ ವಾಯ್ಸ್. ಬಟ್ ಮೇ ಬಿ ನನಗೇನು ಅನಿಸ್ತಂದರೆ ಪರ್ಸನಲ್ ಒಪಿನಿಯನ್, ತುಂಬ ಒಂದು ಶೌಟಿಂಗ್ ಆ್ಯಂಡ್
ಆ ಥರ ಅನಿಸ್ತು ನನಗೆ. ಯು ಹ್ಯಾವ್ ಗುಡ್ ಪೊಟೆನ್ಷಿಯಲ್, ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮಣಿಕಾಂತ್ ಸರ್. ನೆಕ್ಸ್ಟ್ ಯಾರ ಹತ್ರ ಹೋಗುವ? ಲೈನಲ್ಲಿ ಬೇಕಾ ಬೇರೆ ಬೇಕು? ವಿ ಮನೋಹರ್ ಸರ್ ಹತ್ರ ಹೋಗೋಣ. ಶುಭದ. ಹಲೋ ಸರ್. ಹಲೋ. ತಾರಕ ಅಂದ್ರೇನು? ತಾರಕ ತಾರಕ ಅಲ್ಲ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ. ತಾರಕ ಸೀತಕ್ಕ ಅಲ್ಲ. ತಾರಕ ಅಂದ್ರೇನು? ಅಕತಾ ಇದಲ್ವಾ? ಹೈ ಪಿಚ್. ಮಣಿ ಸರ್ ಹೇಳಿದ್ರಲ್ಲ ಈಗ, ಅದು ಸ್ಕ್ರೀಮಿಂಗ್ ಸ್ವಲ್ಪ ಶೌಟಿಂಗ್ ಥರ ಆಯಿತು ಅಂತ. ಅದು ತಾರಕ ಸ್ವರ. ತಾರಕ ಸ್ವರ ಮಂದ್ರಸ್ಥಾಯಿ, ಮಧ್ಯಮ ಸ್ಥಾಯಿ, ತಾರಸ್ಥಾಯಿ, ತಾರಕ ಸ್ಥಾಯಿ. ಈಗ 4 ಸ್ಥಾಯಿಗಳು, 4 ಪಿಚ್ಗಳು, 4 ಸ್ಟೇಜ್ ಹಾಗಿದು ತಾರಕ. ಇದು ಅದು ನೀನು ಹಾಡಿದ್ದು ಇದು ಐ ಪಿಚ್ಚು. ನಿನಗೆ ಪಿಚ್ಚಿಂಗ್ ಸ್ವಲ್ಪ ಜಾಸ್ತಿನೇ ಆಯ್ತಿದ್ದು, ಐ ಪಿಚ್ ಆಯ್ತಿದ್ದು. ಇನ್ನೊಂದು ವರ್ಡ್ಸ್ ಕ್ಲಿಯರ್ ಇರಲಿಲ್ಲ, ಸಾಹಿತ್ಯ ಅಷ್ಟು ಕ್ಲಿಯರ್ ಇರಲಿಲ್ಲ. ಇನ್ನು ಒಂದು ಪ್ರಯತ್ನ ಚೆನ್ನಾಗಿತ್ತಮ್ಮ, ಪ್ರಯತ್ನ ಚೆನ್ನಾಗಿತ್ತು. ಸ್ವಲ್ಪ ಸುಲಭವಾದ ಹಾಡನ್ನು ಆಯ್ಕೆ ಮಾಡ್ಬೋದಾಗಿತ್ತು. ಆಲ್ ದಿ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಮನೋಹರ್ ಸರ್. ತಾರಕ. ಓಕೆ, ಗುರುವಣ್ಣ. ಶುಭದ. ಹಲೋ ಸರ್. ಮಣಿ ಹೇಳಿದ್ದು ಕಟ್ ಕಾಪಿ ಪೇಸ್ಟ್ ಸೇಮ್. ಐ ಥಿಂಕ್ ದಿಸ್ ಸಾಂಗ್ ಕಾಂಪಿಟೇಷನ್ ಹೇಳಿದ್ದ ಸಾಂಗ್ ಅಲ್ಲ ಅದು. ಇಟ್ಸ್ ಅ ಲವ್ಲಿ ಕಂಪೋಸಿಷನ್. ಇಟ್ಸ್ ಗಾಟ್ ಅ ಸ್ಟೈಲ್, ರ್ಯಾಪ್ ಇದೆ, ಅಂದರೆ ಇಟ್ಸ್ ಅ ಮಿಕ್ಸ್ಚರ್. ಬಟ್ ಕಾಂಪಿಟೇಷನಲ್ಲಿ ನೀನೇನು ತೋರಿಸ್ತೀಯ ಅನ್ನೋದಿದೆಯಲ್ಲ ಅದಕ್ಕಷ್ಟೇ. ಈಗ ನಾನು ಹೇಳೋದು ಪ್ರೀವಿಯಸ್ ನಮ್ಮ ಯಶ್ವಂತ್ ದಟ್ಸ್ ಎ ಗುಡ್ ಸಾಂಗ್ ಕಾಂಪಿಟೇಷನ್. ಬಟ್ ಒಂದು ಲೆವೆಲ್ಗೆ ಹೋದ ನಂತರ ಮಾತ್ರ ಅದು ಸಾಂಗ್ ಹಾಡೋಕ್ಕಾಗೋದು. ಅದನ್ನು ನಿಮ್ದು ಇದರಲ್ಲಿ ಅದು ಸೇಮ್. ಇಟ್ಸ್ ನಾನು ಕೇಳಿದಂಗೆ ಸ್ವಲ್ಪ ಶೌಟಿಂಗ್ ಅನಿಸ್ತಾ ಇತ್ತು. ಐ ಥಿಂಕ್ ಇಟ್ಸ್ ಎ ಸಾಂಗ್ ಸೆಲೆಕ್ಷನ್. ಯಾಕೆಂದರೆ ಇಲ್ಲಿ ಒಂದಿದೆ, ಈಗ ಬೇರೆ ಕಾಂಪಿಟೇಷನ್ ಅಲ್ಲದೆ ಸಾಂಗ್ ಲಿಸ್ಟು 2ನೇ ರೌಂಡ್ ಆದ ನಂತರ ಚಾನಲ್ನವ್ರು ಹೇಳ್ತಾರೆ ಯಾವ ಸಾಂಗ್ ಅಂತ. ನಿಮಗೆ ಆ ಕಂಡೀಷನ್ ಹಾಕಿಲ್ಲ, ಯಾಕೆಂದರೆ ಇಲ್ಲ ಚಾನಲ್ ಮೇಲೆ ದೂರ ಬರುತ್ತೆ ಅಂತ ಯಾವ ಕಂಡೀಷನ್ ಇಲ್ಲ. ಸೊ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಓನ್ ಸಾಂಗ್ಸ್. ಸೊ ನಿಮ್ಮ ಸಾಂಗ್ ಸೆಲೆಕ್ಷನ್ ಆಡುವಾಗ ನಾವು ರಿಸಲ್ಟ್ಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಇದು ನಿನ್ನ ರೇಂಜಿಗೆ ಇದು ತುಂಬ ಹೈ ಅನಿಸ್ತಾ ಇತ್ತು. ಯು ಆರ್ ಟ್ರೈಂಗ್ ಟು ಸಿಂಗ್ ಇಟ್ ಡೆಫಿನೆಟ್ಲಿ. ಬಟ್ ಕೇಳುವಾಗ ಒಂದು ವಾಯ್ಸು ರೀಚ್ ಆಗುತ್ತೆ. ಬಟ್ ಹಾರ್ಶ್ನೆಸ್ ಅಂತ ಬರುವಾಗ ಇಟ್ ಹಿಟ್ಸ್ ಎ ಲಾಟ್. ಸೊ ಅದು ಯು ಹ್ಯಾವ್ ಟು ಅದನ್ನು ನೋಡ್ಕೋಬೇಕು. ಓಕೆ, ಯಾಕಂದರೆ ಚಾಯ್ಸ್ ನಿಮ್ಮಲ್ಲಿರೋದು, ಬೇರೆಯವ್ರು ಯಾರು ಹೇಳ್ತಾ ಇಲ್ಲ ಸಾಂಗ್ ಆಡೋಕ್ಕೆ. ಸೊ ವೆನ್ ಯು ಸೆಲೆಕ್ಟ್ ದ ಸಾಂಗ್, ಸೆಲೆಕ್ಟ್ ದ ಬೆಸ್ಟ್ ವಾಟ್ ಸೂಟ್ಸ್ ಯು. ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಗುರುಜಿ. ಮುಂದೆ ರಾಜಗೋಪಾಲ್ ಸರ್. ಶುಭದ. ಹಲೋ ಸರ್. ನೀವು ಯುವರ್ ಕ್ಲಾಸಿಕಲ್ ಟ್ರೈನ್ ಸಿಂಗರ್ ಅಲ್ವಾ? ಹಾಂ. ಈಗ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಕ್ಲಾಸಿಕಲ್, ಬಿಕಾಸ್ ಹೋಲ್ ಥ್ರೂಔಟ್ ದ ಸಾಂಗ್ ಎಲ್ಲಿ ಹೆಡ್ ವಾಯ್ಸ್ ಯೂಸ್ ಮಾಡಲಿಲ್ಲ. ಯು ಆರ್ ಸಿಂಗಿಂಗ್ ಓಪನ್ ವಾಯ್ಸ್, ಕರೆಕ್ಟ್ ಅಲ್ವಾ? ಯೂಶ್ವಲಿ ಫಿಲ್ಮ್ ಸ್ಟೈಲ್ ಅಂದರೆ ಹೈಯರ್ ಹೋದಾಗ ಹೆಡ್ ವಾಯ್ಸಲ್ಲಿ ಹಾಡ್ತಾರೆ, ಅದರಲ್ಲಿ ಗೊತ್ತಾಗಲ್ಲ ಪ್ಯಾಚ್ ಅಪ್. ಬಟ್ ಥ್ರೂಔಟ್ ದ ಸಾಂಗ್ ನೀವು ನಿಮ್ಮ ಒರಿಜಿನಲ್ ವಾಯ್ಸಲ್ಲೇ ಹಾಡ್ತಾಯಿದ್ರಿ. ನಾನು ಹೇಳೋದು ಏನಂದರೆ ಅರ್ಧ ಮನೆ ಕಡಿಮೆ ಮಾಡ್ಕೊಳ್ಬೋದಾಗಿತ್ತು. ಅಂದರೆ ಎಲ್ಲ ಜಡ್ಜಸ್ ಹೇಳಿದರು ಇಟ್ ಸೌಂಡ್ಸ್ ಲೈಕ್ ಸ್ಕ್ರೀಮಿಂಗ್. ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾಗಿತ್ತು. ಆ್ಯಂಡ್ ಮತ್ತೊಂದು ವಿಷಯ ಅಂದರೆ ಅದೇ ಎಕ್ಸ್ಪ್ರೆಷನ್. ಅಂದರೆ ನೀವು ಆ ಸ್ಕ್ರೀಮಿಂಗಲ್ಲಿದ್ದ ಕಾರಣ ಆ ಎಕ್ಸ್ಪ್ರೆಷನ್ ಎಲ್ಲ ಸ್ವಲ್ಪ ಕಳೆದೋಗ್ತಾ ಇತ್ತು, ಯಾವುದು ಬರ್ತಾ ಇರಲಿಲ್ಲ. ಯು ಬೆಟರ್ ಇಂಪ್ರೂವ್ ಫಾರ್ ನೆಕ್ಸ್ಟ್ ಟೈಮ್. ಬಟ್ ಒನ್ ಮೋರ್ ಥಿಂಗ್, ಗುರೂಜಿ ಹೇಳಿದ್ರಲ್ವ, ಯು ಆಲ್ ದ ಕಂಟೆಸ್ಟೆಂಟ್ಸ್ ಪ್ಲೀಸ್ ನೋಟ್. ಯಾಕಂದರೆ ಯು ಸೆಲೆಕ್ಟ್ ದ ಸಾಂಗ್. ಐ ಮೀನ್ ಇದು ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ, ಇದರಲ್ಲಿ ಇಟ್ಸ್ ಮೋರ್ ಆಫ್ ನಾಯ್ಸಿ ಕೈಂಡ್ ಆಫ್ ಥಿಂಗ್. For the competition, you better select some other song. There are thousands, lakhs of songs. You be song select ಮಾಡುವಾಗ ಸ್ವಲ್ಪ be careful. Okay? All the best. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಶುಭದ. ಶುಭ ಅಲ್ವಾ ಅಂತ ಗೊತ್ತಾಗುತ್ತೆ. ಹೇಗೆ ಅನಿಸ್ತಾ ಇದೆ? ನೀವು ಹಾಡಿದ್ದು ಸುಳ್ಳ್ಯದಿಂದ ಇಲ್ಲಿಗೆ ಕೇಳಿಸ್ತಾ ಇತ್ತು ನಮಗೆ, ಅಷ್ಟು ಚೆನ್ನಾಗಿ ಹಾಡಿದರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಅಂದರೆ ಸ್ಕ್ರೀಮ್ ಮಾಡಿ ಹಾಡಿದೆ, ಅಂದರೆ ಹುಷಾರಿರಲಿಲ್ಲ. ತಮ್ಮನಿಗೆ ಬೈದು ಇಲ್ಲ ಇಲ್ಲ. ಓಕೆ, ಏನಾಗುತ್ತೆ ನೋಡೋಣ ಅಲ್ವಾ? ಓಕೆ, ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ ಈ ಸಂಚಿಕೆಯಲ್ಲಿ 4 ಜನ ಸ್ಪರ್ಧಿಗಳು ಇದ್ದಾರೆ. ಇದರಲ್ಲಿ 2 ಸೆಲೆಕ್ಟ್ ಆಗ್ತಾರೆ,
ಇಬ್ಬರು ಡೇಂಜರ್ ಝೋನಲ್ಲಿ ಇರ್ತಾರೆ. ಇದು ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡುವಂಥ ಸಮಯ. ಈಗ ಜಡ್ಜಸ್ಗಳು ಹೇಳ್ತಾರೆ ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಸೆಲೆಕ್ಟ್ ಆಗ್ತಾರೆ. ಎಸ್, ಈ ಸಂಚಿಕೆಯಲ್ಲಿ 4 ಜನ ಬೇರೆ ಬೇರೆ ಹಾಡನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದೀರಾ. ಇದೀಗ ನಾವು ಇಬ್ಬರು ಸೆಲೆಕ್ಟ್ ಆಗ್ತೀರಾ, ಗೊತ್ತಿದೆಯಲ್ಲ, ಇಬ್ಬರು ಸೆಲೆಕ್ಟ್ ಆಗ್ತಿದ್ದೀರಾ, ಇಬ್ಬರು ಡೇಂಜರ್ ಝೋನಲ್ಲಿ ಇರ್ತೀರಾ. ಯಾರು ಏನು ಎತ್ತ ಅಂತ ನಾವು ಈಗ ಕಾದು ನೋಡಬೇಕಾಗಿದೆ. ಎಲ್ಲರೂ ರೆಡಿಯಾಗಿದ್ದೀರಲ್ಲ? ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆಯಾ? ಡಬ್ ಡಮ್ ಡಬ್ ಡಮ್ ಆಗ್ತಾ ಇದೆಯಾ? ಪಲ್ಲವಿ ಆಗ್ತಾ ಇದೆಯಮ್ಮ? ಹೌದಾ? ನಿಮಗೆ ಜತ್ತರ ಇರಿ ಯಶವಂತರೇ ಜೈಚರ ಎಂತ ನೀರು ಕೊಡಿ ಆಟ ಆಯ್ತಲ್ಲ. ಓಕೆ ವಿಜಯಲಕ್ಷ್ಮಿ, ಏನಮ್ಮ ತೊಂದರೆ ಇಲ್ಲಲ್ಲ? ರೆಡಿ ಅಲ್ಲ? ಎಸ್, ಸರಿ, ರೆಡಿ ಅಲ್ವಾ? ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ಕೇಳೋಣಲ್ವಾ? ಓಕೆ, ಓವರ್ ಟು ಜಡ್ಜಸ್. ಸೊ ಈ ರೌಂಡಲ್ಲಿ ಐ ಥಿಂಕ್ ವಿ ಹ್ಯಾಡ್ ಎ ವಂಡರ್ಫುಲ್ ಸ್ಟಾರ್ಟ್. ಆಮೇಲೆ ಅದೇ ಒಂದು ಈ ರೌಂಡಲ್ಲಿ ಕಲ್ತಿದ್ದೇನೆಂದರೆ ಸಾಂಗ್ ಸೆಲೆಕ್ಷನ್. ಐ ಥಿಂಕ್ ವಿ ಹ್ಯಾವ್ ಟು ಬಿ ಸ್ಟಿಲ್ ಮಿ ಮೋರ್ ಪ್ರೊಫೆಷನಲ್ ಅಂತ. ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಈಗ. ಮುಂಚೆ ಆದ ರೌಂಡ್ ಡಿಫ್ರೆಂಟು. ಸೊ ಇದರಲ್ಲಿ ಎವ್ರಿ ಒಂದು ತಪ್ಪು ಸ್ಟೆಪ್ ಆದರೂ ಕಾಂಪಿಟೇಷನ್ದ ಹೊರಗಡೆ ಹೋಗಬೇಕಾಗತ್ತೆ. ಇಷ್ಟು ಸಮಯ ಬಂದ ಕಷ್ಟ ವ್ಯರ್ಥ ಆಗುತ್ತೆ. ಸೊ ಇದರಲ್ಲಿ ಇವತ್ತು ಒಬ್ಬರು ಆಬ್ಸೆಂಟ್ ಇದ್ದಾರೆ, ಅವರು ಬಂದಿಲ್ಲ. ಏನಕ್ಕೆ ಅವ್ರಿಗೇನ? ಸೊ ಬೇಸಿಕಲಿ ನಿಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ ಇದರಲ್ಲಿ, ಏನಂದರೆ ಎಲಿಮಿನೇಷನ್ ರೌಂಡ್ ಇರಲ್ಲ. ಯಾಕೆಂದರೆ ಇವತ್ತು ಆಬ್ಸೆಂಟ್ ಇದ್ದವರು ಎಲಿಮಿನೇಟ್ ಆಗಿದ್ದಾರೆ. ಗೊತ್ತಾಯ್ತಾ? ಖುಷಿ ಆಗಲಿ. ಅಯ್ಯೋ, ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ಇದೆ ನಿಮ್ಮದು. ಖುಷಿ. ಎಸ್, ಖುಷಿ ರಸ. ಯಾವ ರಸ? ಖುಷಿ ರಸ ಇದ್ದದೆ ಉಂಡು. ಹಾಸ್ಯ ರಸ. ಓಕೆ, ಈಗ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾರು ಡೇಂಜರ್ ಝೋನು, ಯಾರು ಇನ್ ಅಂತ. ರಾಜಿಡ್ದೆ ಪುಗ ನಿಖಿಲ್ ಬಂದೊಂದು ಪೋಲೆ ನಿಖಿಲೆ ಮಲ್ತಲ್ಲಿ ನಿಖಿಲ್ ಬಂದೊಂದು ನಿಖಿಲೆ ಉಪದ ಗೊರ್ಪಿದ್ದಾರೆ. ಇರುವರು ಅಂಚಿಗುಲ್ಲೆ, ಇರುವರು ಇಂಚಿಗುಲ್ಲೆ. ಇರೆಗ್ಲ ಅಂಚಿ ಕುಲ್ರ ಮನಸೆ ಇಜ್ಜ ಯಾನಾಲ್ ಬೈತದ ಸುದಿಕ್ ಪೋದು ಕುಲ್ದು ಬಿಡ್ತಾರೆ ಇಜ್ಜಿ ದಯಬಣ್ಣ ಯಾ ನೀ ಮೇಟುಲ್ಲೆ ಅದೇ. ಓ ಚಕ್ಲೆಗೆ ಇಂಚಿಗೆ ಬರ್ಕಾದ ಮನಸ್ಸುಂಡು ಜಾಸ್ತಿ ಹೆಚ್ಚಿನ ಅಂಶ. ಏ ಜನಕ್ಕೆ ಬರೋಡು ನನಗೆ ಕೇನಿ 3 ಜನಕ್ಕ ನಿಕ್ ಆಣೋಲ್ ತೋಜನೆ ಇಜ್ಜ ಯಾನ್ ಆಮೇತ 3 ಜನ ಬನ್ನಿ ಸರ್. ಓಕೆ, ಅಂಚಿಡಿದು ಶುರು ಮಾಡ್ತೀನಿ ಲೈನ್. ವಿಜಯಲಕ್ಷ್ಮಿ, ಯಾರು ಈ ಕಡೆ ಯಾರು ಆ ಕಡೆ? ನಾನು ಈ ಕಡೆ. ಓಕೆ, ಬೇರೆಯವರು ಈ ಕಡೆ ಯಾರು? ಅವರು ಯಶವಂತ್ ಅವರು ಈಚೆ ಕಡೆ. ಯಶವಂತ್ ಅವರು. ಓಕೆ, ಯಶವಂತ್ ಅವ್ರು ಆ ಕಡೆ ಹೋಗಿ ಕೂತ್ಕೊಳ್ಳಿ. ನಾವು ಹೇಳಿದ್ದಲ್ಲ, ಅವರೇ ಹೇಳಿದ್ರು. ಬೇರೆ ಯಾರು ನೆಕ್ಸ್ಟು? ಕನ್ಫ್ಯೂಷನಲ್ಲಿದ್ದೆ ಇವರಿಬ್ಬರಲ್ಲಿ. ಹಾಂ, ಮತ್ತೆ ಬರುವ ಅಲ್ಲ ಹೇಳಿ. ಪಲ್ಲವಿ ಅವರು ಇಲ್ಲಿ. ಹಾಂ, ಅಲ್ಲ ಹೇಳಿ. ಅವರು ಹಾಂ, ಓಕೆ, ನೀವೇ ಜಜ್ಮೆಂಟ್ ಕೊಟ್ಟಿದ್ದೀರಾ. ಫಿನಿಶ್, ಖೇಲ್ ಖತಮ್. ಶುಭದ ಶುಯರ್ ಇನ್ ದ ಡೇಂಜರ್ ಝೋನ್. ಯಾವತ್ತು ಅದಕ್ಕೆ ಹೇಳೋದು, ರೆಡ್ ಹಾಕೋದುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ರೆಡ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಬೇಕು, ಬ್ಲ್ಯಾಕ್ ಹಾಕುವಾಗ ತೊಂದರೆ ಇಲ್ಲ. ಹಾಗೆ ಹಾಗೆ ಆಗಲ್ಲ. ಓಕೆ ಓಕೆ, ಸೊ ಪಲ್ಲವಿ ಆ್ಯಂಡ್ ವಿಜಯಲಕ್ಷ್ಮಿ ಆರ್ ಸೇಫ್. ಎಸ್, ಪಲ್ಲವಿ ಅವರೇ, ವಿಜಯಲಕ್ಷ್ಮಿ ಅವರೇ, ನೀವು ಸೇಫ್ ಆಗಿದ್ದೀರಿ. ಸೊ ಆದ ಕಾರಣ ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಇರಲಿ. ಯಾವಾಗಲೂ ಟೆನ್ಷನ್ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಹಾನಿಕಾರಕ. ಅದಕ್ಕೋಸ್ಕರ ನಗ್ತಾ ಇರಬೇಕು ನೀವು. ಸ್ವಲ್ಪ ನಗಡಿ. ಅಯ್ಯೋ ದೇವ, ಲೆಕ್ಕದ ಆಯಿತು. ಇವತ್ತಿನ ಈ ಸಂಚಿಕೆಯಲ್ಲಿ 4 ಜನರಲ್ಲಿ 2 ಸೆಲೆಕ್ಟ್ ಆಗಿದ್ದಾರೆ, 2 ಡೇಂಜರ್ ಝೋನಲ್ಲಿದ್ದಾರೆ. ಏನಾಗ್ತದೆ ಅಂತ ಹೇಳಿ ಕಾದು ನೋಡೋಣ. ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮ
ಕಾರ್ಯಕ್ರಮದ ಪ್ರಾಯೋಜಕರು Sun Premium Refined Sunflower Oil, Family Star. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು